ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಪ್ರಕೃತಿಯನ್ನೇ ಆರಾಧಿಸುವ ನಮ್ಮವರು ಆ ಕಲ್ಲಲ್ಲಿ ದೈವತ್ವವನ್ನ ಕಾಣುವ ಹೊತ್ತಲ್ಲಿ ಶಿವ ಎಲ್ಲಿ ಅಂತ ಕೇಳಿದ್ರೆ ಒಂದು ಉತ್ತರ ಬರಲ್ಲ, ಒಂದು ಕಥೆ ಬರುತ್ತೆ. ಧರ್ಮದ ಬೀಡು ಬರಡಾದಾಗೆಲ್ಲ ಉಳ್ಳಾಯ ಮಳೆ ಸುರಿಸ್ತಾನಂತೆ. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಈಗ ಸಹ ಇದ್ದಾರಾ? ನನಗೂ ನಿಮ್ಮ ಈಶ್ವರನ ಹೂದೋಟ ನೋಡುವ ಆಸೆ. ವಿಶ್ವೇಶ ಅಮನವಲ್ಲವ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತೆ. ದೇವಪಂಚಮಗೋರೋದ್ರ ಸ್ಫಟಿಕಾಮಲ ಕಾಂತಿಕಾಂ ವಿದ್ಯುಶುಭ್ರ ಶ್ರೀಧರಜ ಶ್ಯಾಮ ಅಶ್ರಮಕಾನಿದು ಜಟಾವ ಮಧ್ಯೇಂದುಕಲಃ ಪ್ರಿಯಾಯನ್ ನಾಗಭೂಷಣ ಮಹಾ ಸಪರಿವಾರ ಮಹಾಲಿಂಗೇಶ್ವರಾಯ ನಮಃ. ಇದು ಉಡುಪಿ ಕೃಷ್ಣ ಮಠದಿಂದ ಒಂದು 4 ಕಿಲೋಮೀಟರ್ ದೂರ ಇರತಕ್ಕಂತಹ ಕುದುಕುಳ್ಳಿ ಮಹಾಲಿಂಗೇಶ್ವರ ದೇವಸ್ಥಾನ ಎಂಬ ಕ್ಷೇತ್ರ. ವಿಶೇಷವಾಗಿ 5000 ವರ್ಷಕ್ಕಿಂತ ಹಿಂದಿನ ಇತಿಹಾಸವುಳ್ಳ ಇರತಕ್ಕಂತಹ ಪರಶುರಾಮ ದೇವರು ಪ್ರತಿಷ್ಠೆ ಮಾಡಿದಂತಹ ಈ ಈಶ್ವರ ದೇವರು. ಅಂದ್ರೆ ಇಲ್ಲಿ ಕುದುಕುಳ್ಳಿ, ಈ ಜಾಗಕ್ಕೆ ಕುದುಕುಳ್ಳಿ ಅಂತ ಹೇಳ್ತಾರೆ. ಮತ್ತೆ ಹಿಂದಿನ ದೇವರ ಹಿಂಭಾಗದಲ್ಲಿ ವನದುರ್ಗೆ, ಅದು ವಿಶೇಷವಾಗಿ ಅಲ್ಲಿ ಮದುವೆ ಆಗೋದಿದ್ದರೆ ಅಲ್ಲಿ ಸೀರೆ ಮತ್ತೆ ದುರ್ಗಾ ಹೋಮ ಹೇಳಿಕೊಂಡ್ರೆ ಆದಷ್ಟು ಬೇಗ ಅವರಿಗೆ ವರನಿಗೆ ವಧು ಪ್ರಾಪ್ತಿ ಆಗ್ತದೆ, ವಧಿಗೆ ವರ ಪ್ರಾಪ್ತಿ ಆಗ್ತದೆ. ಇದು ಈಶ್ವರ ದೇವರಿಗೆ ವಿಶೇಷವಾಗಿ ಇಲ್ಲಿ ಅದು ಮಾತು ಬರದಿದ್ದರೆ ಇಲ್ಲಿ ವಿಶೇಷವಾಗಿ ಗರ್ನಾಲು ಸೇವೆ ಮತ್ತೆ ಇದು ಹೊರಿ ಹಗ್ಗ ಸೇವೆ, ಮತ್ತೆ ಪ್ರತಿ ವರ್ಷವೂ ಕಾರ್ತೀಕ ಮಾಸದಲ್ಲಿ ಇಲ್ಲಿ ದೀಪೋತ್ಸವ. ವಿಶೇಷವಾಗಿ ದೇವರಿಗೆ 25 ದ್ರವ್ಯ ಕಲಶ, ಹಾಗೆ ಪಂಚಾಮೃತಾಭಿಷೇಕ ಪುರಸ್ಸರ, ರುದ್ರಾಭಿಷೇಕ ಪುರಸ್ಸರ, 25 ಕಲಶ ಅಭಿಷೇಕ ಪುರಸ್ಸರ. ಮಧ್ಯಾಹ್ನ ಇಲ್ಲಿ ಬ್ರಾಹ್ಮಣ ಆರಾಧನೆ, ಸಾಯಂಕಾಲ ದೀಪಾರಾಧನೆ. ವಿಶೇಷವಾಗಿ ಮಹಾನ್ಯಾಸ ಪೂರ್ವಕ ಅಭಿಷೇಕ ಪೂರ್ವಕ ದೀಪಾರಾಧನೆ, ಎಲ್ಲ ದೇವರಿಗೆ ದೀಪಾರಾಧನೆ ನಡೆಯುತ್ತದೆ. ಇವತ್ತಿನ ದಿವಸದಲ್ಲಿ ಮಾಡಿದಂತಹ ಸೇವೆಯಿಂದ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಈಶ್ವರ ಹೇಳಿದ್ರೆ ಮನಸ್ಸಿಗೆ ಅಭಿಮಾನಿ ದೇವತೆ. ಹಾಗೆ ಕೈಲಾಸವಾದ ಗೌರೀಶೀಶ ತೈಲಧಾರೆಯಂತೆ ಕೊಡೋ ಹರಿಯಲ್ಲಿ ಶಬ್ದ ಹೇಳಿದಾಗೆ ನಮ್ಮ ಮನಸ್ಸಿಗೆ ಅಭಿಮಾನಿ ದೇವತೆ. ವಿಶೇಷವಾಗಿ ದೇವರ ಮೇಲೆ ನಮಗೆ ವಿಶೇಷವಾಗಿ ಅನನ್ಯವಾದ ಭಕ್ತಿ ಬರಬೇಕಾದ್ರೆ ಈಶ್ವರ ದೇವರ ನಮಗೆ ಅನುಗ್ರಹ ಬೇಕು. ಯಾಕೆ ಹೇಳಿದ್ರೆ ನೀರದಾರ ಆದ್ರೆ ಅದರ ಮಧ್ಯದಲ್ಲಿ ಅದರಲ್ಲಿ ಭಿನ್ನ ಬರ್ತದೆ, ತೈಲಧಾರ ಭಿನ್ನ ಬರೋದಿಲ್ಲ. ಹಾಗೆ ವಿಶೇಷವಾಗಿ ಅನನ್ಯ ಭಕ್ತಿ ಬರಬೇಕಾದ್ರೆ ತೈಲಧಾರೆಯಂತೆ ಚೂರು ನಮಗೆ ಅದರಲ್ಲಿ ಸ್ಖಾಲಿತ್ಯ ಬರದಂತಹ ಭಕ್ತಿ ಬರಬೇಕಾದ್ರೆ ಈಶ್ವರ ದೇವರ ನಮಗೆ ಅನುಗ್ರಹ ಬೇಕು. ವಿಶೇಷವಾಗಿ ಈಶ್ವರ ದೇವರು ಹೇಳುವಂತಹದ್ದು ವೈಷ್ಣವಾಗ್ರಣಿ ಅಂತ, ವಿಷ್ಣುವ ಪ್ರಥಮ ಭಕ್ತನೇ ಈಶ್ವರ ದೇವರು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಹೇಳ್ತಾರೆ. ಹಾಗೆ ವಿಶೇಷವಾಗಿ ಈಶ್ವರ ದೇವರು ಸ್ತುಹಿಸಿದಂ ವೇದದಲ್ಲಿ ಒಂದು ಮಂತ್ರ ಉಂಟು. ದೇವರ ಹತ್ರ ಹೇಳುವಂತ, ನನ್ನಿಂದ ನೀ ಸ್ತುತಿ ಮಾಡಿಸು, ಸ್ತುಹಿಸಿದಂ ಗರ್ತಹದಂ ಅಂದ್ರೆ ಹೃದಯ, ನಮ್ಮ ಹೃದಯ ಭಾಗದಲ್ಲಿ ಇರತಕ್ಕಂಥ ಈಶ್ವರನೇ ಸ್ವೀಕೃತ ಯುವಾನಂ. ನೀನು ಯಾವಾಗ ಯುವಕನಾಗಿದೆ ಅಂದ್ರೆ ತಮ್ ಯಥಾ ಉಪಾಸನೆ ತದೇ ಭವತಿ. ನಾವು ಹೇಗೆ ನಾವು ದೇವರು ಉಪವಾಸ ಮಾಡ್ತೇವೆ ಹಾಗೆ ನಮಗೆ ಅನುಗ್ರಹ. ಆದ್ರೆ ಯುವಾನಂ, ಯಾವಾಗ ಯುವಕ ಇರತಕ್ಕಂಥ ದೇವರು ಅಂತ, ಅವಾಗ ನಮ್ಮನ್ನು ಯುವಕನಂತೆ ನಮ್ಮ ದೇವರು ಮಾಡ್ತಾರೆ. ಯುವಾನ ಮೃಗನ್ನ ಭೀಮೋ ಹಾಕ್ರಮ್ ಅಂದ್ರೆ ಮೃಗ ಅಂತ ಹೆಸರು ದೇವರಿಗೆ. ಅಂದ್ರೆ ಕೈಯಲ್ಲಿ ಮೃಗವನ್ನು ಅಂದ್ರೆ ಜಿಂಕೆಯನ್ನು ಲಾಂಛನ ಇಟ್ಕೊಂಡಿದ್ದಾರೆ ಅಂದ್ರೆ ಮೃಗನ್ನ ಭೀಮೋ ಹಾಕುವ ಇಂತ ನಮಗೆ ಭೀಮ ಅಂದ್ರೆ ಕಷ್ಟಕರ ಇರತಕ್ಕಂಥ ಈ ಸಂಸಾರ ತಾಪದಿಂದ ನಮ್ಮನ್ನು ಉಗ್ರಂ ಭೀಮ ಉದಮ ಉಪಮಗ್ರಂ ಅಂದ್ರೆ ನಮ್ಮ ಕಷ್ಟ ಸಂಸಾರ ದುಃಖವನ್ನು ಪರಿಹಾರ ಮಾಡುವಂತ ಅಗ್ರಂ ಮೃಡಾ ಚರಿತ್ರೆ ರುದ್ರಸ್ತವಾನು ಅನ್ಯಂತೆ ಅಸ್ಮನ್ಯ ವಪಂಸೇನ ಅಂದ್ರೆ ನಿನ್ನನ್ನು ನಾನು ಸೇವಿಸುತ್ತೇನೆ, ಎಲ್ಲ ಕಷ್ಟವನ್ನು ಪರಿಹಾರ ಮಾಡುವಂತ ಆ ಈಶ್ವರ ದೇವರು ವಿಶೇಷವಾಗಿ ವೇದದಲ್ಲಿ ಬರತಕ್ಕಂಥ ಒಂದು ಪ್ರಾರ್ಥನೆ. ಹಾಗೆ
ವಿಶೇಷವಾಗಿ ಕುದುಕುಳ್ಳಿ ಕ್ಷೇತ್ರದಲ್ಲಿ ಇವತ್ತಿನ ದಿನದಲ್ಲಿ ನಡೆದಂತಹ ದೀಪೋತ್ಸವದಿಂದ ಲೋಕಕ್ಕೂ ಅಂದ್ರೆ ದೀಪ ಹತ್ತಿದ್ರೆ ಎಲ್ಲ ದಿಕ್ಕು ನಮ್ಗೆ ಬೆಳಕು ಬರ್ತದೆ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ಬೇಕಂದ್ರೆ ಎಲ್ರಿಗೂ ಏನು ಬೇಕು ಅದು ನಮ್ಗೆ ಕೊಡತಕ್ಕಂತಹದ್ದು ಅಂತ. ಹಾಗೆ ಇವತ್ತಿನ ದಿನದಲ್ಲಿ ಮಾಡಿದಂತಹ ಸೇವೆಯಿಂದ ಇಡೀ ಭಕ್ತ ಕುಟುಂಬರಿಗೂ ಇಡೀ ದೇಶಕ್ಕೂ ರಾಷ್ಟ್ರಕ್ಕೂ ಬರತಕ್ಕಂತಹ ಕ್ಷಾಮ ಡಾಮ ಏನು ನಮ್ಗೆ ಇದ್ರ ಪರಿಹಾರ ಮಾಡಿಕೊಟ್ಟು ನಮ್ಗೆ ಕ್ಷೇಮಾಭಿವೃದ್ಧಿ ಮಾಡಿಕೊಡ್ಲಿಂದ ದೇವರ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾನು ನೀಲ ಆಶಿಸುತ್ತಾ ಈ ಒಂದು ಮಸ್ತರಿಗೂ ಅನಂತಣ್ಣ ಮಂಜುಣ್ಣ ಹಾಗೂ ಕೃಷ್ಣ ಶುಭ ಸಂಜೆ. ಮೇಘನಾ ಭಟ್ ಅವರಿಂದ
ವಿಶೇಷವಾಗಿ ಇನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಇನ್ನು ಆದಷ್ಟು ಪಕ್ಕ ಎಲ್ಲರ ಸಹಕಾರದಿಂದ ನಾವು ಜೀರ್ಣೋದ್ಧಾರ ಮಾಡುವ ಇದು ಕೈಗೂಡಿಸಬಹುದು. ಹಾಗೆ ಎಲ್ಲರಿಗೂ ದೇವರ ಅನುಗ್ರಹ ಮಾಡ್ತಾರೆ. ವಿಶೇಷವಾಗಿ ಈಶ್ವರ ಹೇಳುವಂತಹದ್ದು ಸಂಸಾರ ತಾಪತ್ರಯನ್ನು ನೀರ ಮಾಡುವ ಅಂತ. ಯಾಕಂದ್ರೆ ಅವನಿಗೆ 2 ಹೆಂಡತಿ ಅಂತ. ಯಾಕಂದ್ರೆ ಒಂದು ಪಾರ್ವತಿ ಇನ್ನೊಂದು ಗಂಗೆ, ಅವರು ಜಗಳ ಮಾಡ್ತಾ ಇರ್ತಾರಂತೆ. ಅವರನ್ನ ಎಲ್ಲ ಸಮದೂಗಿಸ್ತಾರಂತೆ. ಹಾಗೆ 2 ವಾಹನ, ಈಶ್ವರ ದೇವರ ವಾಹನ ನಂದಿ, ಅದನ್ನು ಪಾರ್ವತಿಯ ವಾಹನ ಸಿಂಹ ತಿನ್ಲಿಕ್ಕೆ ಹೋಗ್ತದಂತೆ, ಅದನ್ನೆಲ್ಲ ಸಮಾಧಾನ ಮಾಡ್ತಾರಂತೆ. ಹಾಗೆ ಗಣಪತಿಯ ವಾಹನ ಇಲಿ, ಅದನ್ನು ಈಶ್ವರ ದೇವರ ಮೇಲೆ ಇರತಕ್ಕಂತ ಸರ್ಪದಲ್ಲಿ ಹೋಗ್ತದೆ, ಅದನ್ನ ಸಮಾಧಾನ ಮಾಡ್ತಾರಂತೆ. ಹಾಗೆ ಸರ್ಪವನ್ನು ಸುಬ್ರಹ್ಮಣ್ಯ ದೇವರ ವಾಹನ ಹಂಸ ಅಂದ್ರೆ ನವಿಲು, ಅದು ತಿನ್ಲಿಕ್ಕೆ ಹೋಗ್ತದಂತೆ, ಅದನ್ನು ಸಮಾಧಾನ ಮಾಡ್ತಾರೆ. ಇಡೀ ಸಂಸಾರವನ್ನು ಸಮತೂಗಿಸತಕ್ಕಂತ ಈ ದೇವರು ಅಂತ ಲೆಕ್ಕ. ಹಾಗೆ ಈಶ್ವರನ ದೇವರು ನಾವು ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ 7 ಸಂಸಾರ ತಾಪತ್ರ ನಮ್ಗೆ ಪರಿಹಾರ ಮಾಡಿ ನಮ್ಗೆ ಸಂಸಾರವನ್ನು ಸಮತೂಗಿಸತಕ್ಕಂತಹ ಈಶ್ವರ ದೇವರು ಅಂತ ನಾವು ಇದು ಮಾಡಿದ್ರೆ ತಮ್ ಯಥಾ ಉಪಾಸನೆ ನಾವು ಉಪಾಸನೆ ಮಾಡಬೇಕು. ಅದರಿಂದ ನಮ್ಗೆ ಎಲ್ಲ ಸಂಸಾರ ತಾಪತ್ರ ಪರಿಹಾರ ಆಗ್ತದೆ ಅಂತ ಶಾಸ್ತ್ರವಚನ. ಶ್ರೀಕೃಷ್ಣ ಅರ್ಪಣಮಸ್ತು.
मङ्गलं नागनागं भाषये